ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಸ್ವಚ್ಛ ಭಾರತ್ ಮಿಷನ್ ಮತ್ತು ಜಿಲ್ಲಾ ನೆರವು ಘಟಕದ ಸಹಯೋಗದೊಂದಿಗೆ ಸ್ವಚ್ಛ ಗೆಳತಿ ಋತುಸ್ರಾವ ಜಾಗೃತಿ ಅಭಿಯಾನ ಹಾಗೂ ತ್ಯಾಜ್ಯ ನಿರ್ವಹಣೆ ಎಂಬ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೋಡು, ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವಿದೆ. ಹೆಣ್ಣು ಮಗುವಿನಲ್ಲಿ ಹುಟ್ಟಿನಿಂದ ಹದಿಹರೆಯದ ವಯಸ್ಸಿನವರೆಗೆ ದೇಹದಲ್ಲಾಗುವ ಬದಲಾವಣೆಯ ಕುರಿತು ಮಾನಸಿಕವಾಗಿ ಕುಗ್ಗದಂತೆ ಮತ್ತು ಋತುಸ್ರಾವದ ಸಂದರ್ಭದಲ್ಲಿ ಹೇಗಿರಬೇಕು ಮತ್ತು ಹೇಗೆ ಸ್ವಚ್ಛತೆಯನ್ನ ಕಾಪಾಡಬೇಕು ಎನ್ನುವ ಮಾಹಿತಿಯ ಕೊರತೆಯಿದೆ. ಮನೆಯಲ್ಲಿಯೂ ಇದರ ಬಗ್ಗೆ ತಿಳಿಸಲು ಪೋಷಕರು ಹಿಂಜರಿಕೆ ತೋರುತ್ತಿದ್ದಾರೆ. ಅದಕ್ಕಾಗಿಯೇ ಈ ಕಾರ್ಯಾಗಾರವನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು. ನಂತರ ಮಾತನಾಡಿದ ಸ್ವಚ್ಛ ಗೆಳತಿ ಋತುಸ್ರಾವ ಜಾಗೃತಿ ಅಭಿಯಾನದ ಅಧ್ಯಕ್ಷರಾದ ಎಂಆರ್ ರವಿ, ಈ ಅಭಿಯಾನದಲ್ಲಿ ನಾವು ಹಲವು ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿನಿಯರನ್ನ ಆಯ್ಕೆ ಮಾಡಿದ್ದೇವೆ. ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ತೆರಳಿ ಅಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳೊಂದಿಗೆ ಗುಪ್ತ ಸಮಾಲೋಚನೆಯನ್ನು ನಡೆಸಿ ಋತುಸ್ರಾವದ ಸಂದರ್ಭದಲ್ಲಿ ಹೇಗೆ ದೇಹ ಸ್ವಚ್ಛತೆ ಮತ್ತು ಅದರೊಂದಿಗೆ ಪರಿಸರದ ಸ್ವಚ್ಛತೆಯನ್ನ ಕಾಪಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗುತ್ತಿದೆ ಎಂದರು. ಸಾಫ್ಟ್ ಸ್ಕಿಲ್ಸ್ಗಳ ಬಗ್ಗೆ ಕೂಡ ಹೇಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳುಗಳು ಹೇಗೆ ಸಫರ್ ಮಾಡಿದ್ದಾರೆ ಎಂದು ಕೂಡ ನಮಗೆ ಗೊತ್ತಿದೆ. ಆದರೆ ಯಾವತ್ತೂ ಕೂಡ ನಾವು ನೇರವಾಗಿ ನನ್ನ ಮಕ್ಕಳಿಗೆ ಹೌದಾ ಹೀಗಿದೆಯಾ ಹೇಗೆ ಅಂತ ಹೇಳುವಂತ ಆ ಒಂದು ಮುಕ್ತ ವಾತಾವರಣವನ್ನಾಗಲಿ ಆ ಒಂದು ಧೈರ್ಯವನ್ನಾಗಲಿ ನಡೆಸಲಿಕ್ಕೆ ನಮ್ಗೆ ಆಗಲಿಲ್ಲ. ವಿ ಅಲೋ ದ ಚಿಲ್ಡ್ರನ್ ಟು ಫೈಟ್ ಫಾರ್ ದೆಮ್ಸೆಲ್ಸ್. ಈ ಕಾಲದಲ್ಲಿ ಅದು ಆಗುವುದಿಲ್ಲ. ಸರಿಯಾದಂಥ ಮಾಹಿತಿಯನ್ನು ನಾವು ಕೊಡಬೇಕು. ನಾವು ಸರಿಯಾದ ಮಾಹಿತಿ ಕೊಡಿದರೆ ಮಕ್ಕಳು ತಪ್ಪು ದಾರಿ ಹೋಗಿಯೋ ಅಥವಾ ತಪ್ಪು ಮಾಹಿತಿಗಳು ತಿಳ್ಕೊಂಡು ಇನ್ನೇನೋ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅನಿತಾ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಮಮತಾ ಗಟ್ಟಿ, ಮಂಜುಳಾ, ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಶ್ರೀನಿವಾಸ ಭಟ್ ಇನ್ನಿತರರು ಹಾಜರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.